ಉಡುಪಿ ಕೃಷ್ಣಾಪುರ ಮಠದ ಪರ್ಯಾಯ ಮಹೋತ್ಸವ ಮುಂದಿನ ತಿಂಗಳು ನಡೆಯಲಿದೆ. ಪರ್ಯಾಯದ ಪೂರ್ವಭಾವಿಯಾಗಿ ವಿವಿಧ ಮುಹೂರ್ತಗಳು ನಡೆಯುವುದು ಕೃಷ್ಣ ಮಠದ ವಿಶೇಷ ಸಂಪ್ರದಾಯ. ಅನ್ನಬ್ರಹ್ಮನ ಕ್ಷೇತ್ರದಲ್ಲಿ ಅನ್ನಪ್ರಸಾದಕ್ಕೆ ತೊಂದರೆ ಬಾರದೇ ಇರಲಿ ಅಂತ ಭತ್ತ ದಾಸ್ತಾನು ಇಡುವ ವಿಶೇಷ ಆಚರಣೆ ಈಗಲೂ ಮಠದಲ್ಲಿದೆ. ಭತ್ತದ ಸಂಗ್ರಹ ಪ್ರಾರಂಭದಲ್ಲಿ ನಡೆಯುವ ಭತ್ತ ಮುಹೂರ್ತ ಸಂಭ್ರಮ ಹೇಗಿತ್ತು ನೋಡ್ಕೊಂಡು ಬರೋಣ. ಕೊಡವೆಗುಡೆಯ ಕೃಷ್ಣನೂರಿನ ಕೃಷ್ಣಮಠ ವಿಶೇಷ ಸಂಪ್ರದಾಯ ಆಚರಣೆಗಳಿಗೆ ಹೆಸರುವಾಸಿ. ಇಲ್ಲಿನ ಅಷ್ಟಮಠಗಳ ನಡುವೆ ನಡೆಯುವ ಪರ್ಯಾಯ ಮಹೋತ್ಸವ ಅಂದ್ರೆ ಉಡುಪಿಗೆ ದೊಡ್ಡ ಹಬ್ಬ. ಸದ್ಯ ಉಡುಪಿ ಕೃಷ್ಣ ಮಠದಲ್ಲಿ ಅದಮಾರು ಮಠದ ಪರ್ಯಾಯ ಅವಧಿ ನಡೀತಾ ಇದ್ದು, ಮುಂದಿನ ಜನವರಿಯಲ್ಲಿ ಕೃಷ್ಣಾಪುರ ಮಠದ ಪರಮ ಪೂಜ್ಯ ಶ್ರೀ 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 ವಿದ್ಯಾಸಾಗರ ತೀರ್ಥರ ಪರ್ಯಾಯ ಮಹೋತ್ಸವ ನಡೆಯಲಿದೆ. ಪರ್ಯಾಯ ಆರಂಭಕ್ಕೂ ಮುನ್ನ ಕೆಲವೊಂದು ಸಂಪ್ರದಾಯಗಳು ನಡೆಯಲಿದ್ದು, ಈಗಾಗಲೇ ಬಾಳೆ ಮುಹೂರ್ತ, ಕಟ್ಟಿಗೆ ಮುಹೂರ್ತ ನಡೆದಿದ್ದು, ಇಂದು ಭತ್ತ ಮುಹೂರ್ತ ನಡೆಯಿತು. ಪರ್ಯಾಯ 2 ವರ್ಷದ ಅವಧಿಯಲ್ಲಿ ಅನ್ನ ಪ್ರಸಾದಕ್ಕೆ ತೊಂದರೆಯಾಗಬಾರದು ಎಂಬ ಕಾರಣಕ್ಕೆ ಮುಂಚಿತವಾಗಿ ಭತ್ತವನ್ನ ದಾಸ್ತಾನಿಟ್ಟುಕೊಳ್ಳುವ ಸಂಪ್ರದಾಯ ನೂರಾರು ವರ್ಷಗಳಿಂದ ಅಷ್ಟಮಠಗಳಲ್ಲಿ ಇದೆ. ವಾದಿರಾಜರು ಹಾಕಿಕೊಟ್ಟ ಈ ಸಂಪ್ರದಾಯ ಎಲ್ಲ ಮಠಗಳು ತಪ್ಪದೆ ಪಾಲಿಸಿಕೊಂಡು ಬರುತ್ತಿವೆ. ಭತ್ತದ ಮುಡಿಗಳನ್ನ ಹೊತ್ತು ರಥ ಬೀದಿಗೆ ಸುತ್ತು ಬಂದು ಮಠದ ಬಡಗು ಮಾಳಿಗೆಯ ಉಗ್ರಾಣದಲ್ಲಿ ಇಟ್ಟು ಪೂಜೆ ನೆರವೇರಿಸುವ ಮೂಲಕ ಭತ್ತ ಮುಹೂರ್ತ ನೆರವೇರಿತು. ಶ್ರೀ ಕೃಷ್ಣಾಪುರ ಮಠ ಭಾವಿ ಪರ್ಯಾಯ ಮಹೋತ್ಸವದ ಮುಹೂರ್ತಗಳಲ್ಲಿ ಕೊನೆಯ ಮುಹೂರ್ತ ಭತ್ತ ಮುಹೂರ್ತ ಅಂತ. ಈ ಮುಹೂರ್ತದ ಚಾಲನೆಗೆ 8 ಗಂಟೆ 22 ನಿಮಿಷಕ್ಕೆ ಮುಹೂರ್ತ ಇರುತ್ತದೆ. ಆ ಪ್ರಕಾರ ಬೆಳಿಗ್ಗೆ ಶ್ರೀ ಕೃಷ್ಣಾಪುರ ಮಠದಲ್ಲಿ 7:15 ಗಂಟೆಗೆ ನಮ್ಮ ಮಠದ ಪುರೋಹಿತ ವರ್ಗದವರಿಂದ ಶ್ರೀ ಉಪಾಧ್ಯರಿಂದ ಪ್ರಾರ್ಥನೆ ಆ ರೀತಿ ಮೊದಲುಗೊಂಡು ಭಕ್ತಾಭಿಮಾನಿಗಳ ಒಗ್ಗೂಟಿಗೆಯೊಂದಿಗೆ ಶ್ರೀ ಚಂದ್ರಮೌಳೇಶ್ವರ, ಶ್ರೀ ಅನಂತೇಶ್ವರ ದೇವಸ್ಥಾನ ಹಾಗೂ ರಥಬೀದಿಯಾಗಿ ಶ್ರೀಕೃಷ್ಣ ದೇವಸ್ಥಾನದ ದೇವರ ದರ್ಶನ ಮಾಡಿ ಮುಖ್ಯ ಪ್ರಾಣದೇವರನ್ನು ವಿಶೇಷವಾಗಿ ಪ್ರಾರ್ಥಿಸಿ ತದನಂತರ ಬಡಗು ಮಾಳಿಗೆಯಲ್ಲಿ ಭತ್ತ ಮುಹೂರ್ತ ಒಂದು ಕಾರ್ಯಕ್ರಮ ನೆರವೇರಿದೆ. ಅದಾದ ನಂತರ ಈಗ ಆಗಸ್ಟ್ ನಡೆದ ಹಾಗೆ ನಮ್ಮ ಕಟ್ಟಿಗೆ ರಥಕ್ಕೆ ಶಿಖರವನ್ನು ಇಟ್ಟಂಥ ಒಂದು ಪ್ರಕ್ರಿಯೆ ಸಹ ಶ್ರೀ ಮಠದ ಪುರೋಹಿತ ವರ್ಗದವರಿಂದ ನಡೆದಿದೆ ಅಂತ ಹೇಳುವಂಥದ್ದು ಇವತ್ತಿನ ಕಾರ್ಯಕ್ರಮ. ನಾವು ಹೊರಕಾಣಿಕೆ ದಿವಸದಿಂದ ಇನ್ನೂ ಅದನ್ನು ಶೇಖರಣೆ, ಇವತ್ತು ಮುಹೂರ್ತ ಮಾತ್ರ ಒಳ್ಳೆಯ ಮುಹೂರ್ತ ಸ್ಟಾರ್ಟ್ ಮಾಡಿದ್ದು. ಹೊರಕಾಣಿಕೆ 11ನೇ ತಾರೀಕಿನ 16ನೇ ತಾರೀಕು ತನಕ ಹೊರಕಾಣಿಕೆ ಬರ್ತದೆ. ಜುಲೈ 11 ಕಟ್ಟಿಗೆ ಮುಹೂರ್ತ ನಡೆದು ಸದ್ಯ ಸುಂದರವಾದ ಕಟ್ಟಿಗೆ ರಥ ನಿರ್ಮಿಸಲಾಗಿದೆ. ಭತ್ತ ಮುಹೂರ್ತದ ಜೊತೆಗೆ ಕಟ್ಟಿಗೆ ರಥಕ್ಕೂ ಶಿಖರ ಪ್ರತಿಷ್ಠಾಪನೆ ಕಾರ್ಯ ನಡೆಯಿತು. ಮುಂದಿನ ದಿನಗಳಲ್ಲಿ ಭಕ್ತರು ಪರ್ಯಾಯ ಮಹೋತ್ಸವಕ್ಕಾಗಿ ಹೊರೆ ಕಾಣಿಕೆ ಸಮರ್ಪಿಸಲಿದ್ದಾರೆ. ಪರ್ಯಾಯೋತ್ಸವದ ಒಂದು ಸಂಪ್ರದಾಯದಂತೆ ಪ್ರಾರಂಭವಾಗುವಂತಹ ಮುಹೂರ್ತ ಬಾಳೆ ಮುಹೂರ್ತ. ಇದು ಪರ್ಯಾಯಕ್ಕಿಂತ 13 ತಿಂಗಳ ಮೊದಲು ನಡೆಯುತ್ತದೆ. ಆ ಕಾಲದಲ್ಲಿ ವಾದಿರಾಜರು ಯಾವೊಂದು ವಸ್ತುಗಳಿಗೆ ಪ್ರಾಧಾನ್ಯ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡಿಕೊಂಡ್ರೆ ಬಹಳಷ್ಟು ಒಂದು ಆಲೋಚನೆ ಮಾಡಿ ಅವರು ಈ ಮುಹೂರ್ತಗಳನ್ನು ಪ್ರಾರಂಭ ಮಾಡಿದ್ದಾರೆ. ಬಾಳೆ ಅಂತ ಹೇಳೋದು ಬಹಳ ಉಪಯೋಗಿಯಾದಂಥ ಸಸ್ಯ. ಕೃಷ್ಣದೇವರ ಮಠದಲ್ಲಿ ಅದರ ಉಪಯೋಗ ಬಹಳಷ್ಟು ಇದೆ. ಪರ್ಯಾಯ ಪೀಠ ಏರಲಿರುವ ಕೃಷ್ಣಾಪುರ ಮಠದ ಪರಮ ಪೂಜ್ಯ ಶ್ರೀ 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 ವಿದ್ಯಾಸಾಗರ ತೀರ್ಥರ ಸದ್ಯ ವಿವಿಧ ತೀರ್ಥ ಕ್ಷೇತ್ರಗಳಿಗೆ ಭೇಟಿಯನ್ನ ನೀಡುತ್ತಿದ್ದಾರೆ. ಶ್ರೀಗಳ ಪುರಪ್ರವೇಶ ಈ ವಾರದಲ್ಲಿ ನಡೆಯಲಿದ್ದು ಜನವರಿಯಲ್ಲಿ ಪರ್ಯಾಯ ಸಂಭ್ರಮ ಮೇಳೈಸಲಿದೆ.
ಪ್ರಭು ಸುವರ್ಣ ಕಟಪಾಡಿ, ನಮ್ಮ ಗುಡ್ಲ ನ್ಯೂಸ್, ಉಡುಪಿ.